ಬಂಟ್ವಾಳ ಬಿ ಮೂಡಾ ಗ್ರಾಮದ ಕುಪ್ಪಿಲಿಡು 30 ಲಕ್ಷ ರೂಪಾಯಿ ಖರ್ಚಿಡು ಕೂಡ ಕಟ್ಟಿನ ರಕ್ತೇಶ್ವರಿ ದೇವಿ ಗುಳಿಗ ಸಾನುಡು ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶ ಏಪ್ರಿಲ್ 27, 28, 29 ಅಟ್ಟಣೆ ಮಲ್ದೇರ 29 ಪ್ರತಿಷ್ಠೆ ಬೊಕ್ಕ ದ್ರವ್ಯ ಕಲಶಾಭಿಷೇಕ ನಡಪುಂಡು. ಬಂಟ್ವಾಳ ಬಿ ಮೂಡಾ ಗ್ರಾಮದ ಕುಪ್ಪಿಲಿಡು ಸುಮಾರು 30 ಲಕ್ಷ ರೂಪಾಯಿ ಖರ್ಚಿಡು ಕೂಡಕಟ್ಟಿನ ಶ್ರೀ ರಕ್ತೇಶ್ವರಿ ದೇವಿ ಬೊಕ್ಕ ಗುಳಿಗಾಸಾನದ ಜೀರ್ಣೋದ್ಧಾರ ಸಮಿತಿ ಪ್ರಧಾನ ಕಾರ್ಯಂತರ ದಿವಾಕರ್ ಶೆಟ್ಟಿ ಕುಪ್ಪಿಲಗುತ್ತು ಬಂಟ್ವಾಳಡು ಸುದ್ದಿಗುಟ್ಟುಡು ಪಾತಿರ್ದು ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶದ ವಿವರ ಕೊರಿಗಿರ ಏಪ್ರಿಲ್ 27, 28, 29 ಪೆರಪ ಪ್ರತಿಷ್ಠೆ ಬ್ರಹ್ಮಕಲಶ ಉಚ್ಚಲತಾಯ ನೀಲೇಶ್ವರ ಪದ್ಮನಾಭ ತಂತ್ರೆಲು ಇತ್ತದು ನಡಪುಂಡು 29 ರಕ್ತೇಶ್ವರಿ ದೇವಿ ಪೆರಪ ಪ್ರತಿಷ್ಠೆ ದ್ರವ್ಯ ಕಲಶಾಭಿಷೇಕ ನಡಪುಂಡು. ಬಯ್ಯಗ್ ಬಾಲಗೋಕುಲ ಬೊಕ್ಕ ಅಂಗನವಾಡಿ ಜೋಕ್ಲಿಡ್ದ ಸಾಂಸ್ಕೃತಿಕ ಕಾರ್ಯಕ್ರಮ ದೀವೊಂದುಂಡು. ಧಾರ್ಮಿಕ ಸಭೆಯನ್ನು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು ಉದೀಪನ ಮಲ್ಪೇರು. ಎಂ ಪುರುಷೋತ್ತಮ ಕೊಟ್ಟಾರಿ ಧಾರ್ಮಿಕ ಉಪನ್ಯಾಸ ಕೊರ್ಪೇರು. ಒಡಿಯೂರು ಸ್ವಾಮೀಜಿ ಆಶೀರ್ವಚನ ಕೊರ್ಪೇರು. ಶಾಸಕರು ರಾಜೇಶ್ ನಾಯ್ಕ್, ಮಾಜಿ ಮಂತ್ರಿ ರಮನಾಥ್ ರೈ ಪಾಲ್ದತ್ತನ್ಮೇರು. ರಾತ್ರಿ ನೇಮ ನಡಪುಂಡು. 25 ಬಿಸಿ ರೋಡ್ ದಾಪುರ ಅಲ್ದ ಆನೆ ಬಾಕಿಲಿರಿದ ಪುದೆ ಕಾಣಿಕೆ ಮೆರವಣಿಗೆ ದಿವೊಂದುಂದು ದಿವಾಕರ್ ಶೆಟ್ಟಿ ತೆರಿಪಾಯರು. ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ರಾಮಕೃಷ್ಣ ಆಳ್ವ ಪೊನ್ನೋಡಿ, ಸಂಚಾಲಕರು ರಮನಾಥ್ ರೈ, ಪುಷ್ಪರಾಜ್ ಶೆಟ್ಟಿ, ದಯಾನಂದ್, ಗಣೇಶ್ ದಾಸ್, ಮಹೇಶ್ ಶೆಟ್ಟಿ ಸುದ್ದಿಗೊಟ್ಟೊಡಿದ್ದಾರೆ. ಈಗ ನಾಡು 28ರಿಂದ 29ರವರೆಗೆ ಈ ಒಂದು ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮತ್ತು ನೇಮೋತ್ಸವ ಕಾರ್ಯಕ್ರಮ ನಡೆಯಲಿದೆ. 26ನೇ ತಾರೀಕು ಬರುವ ಶುಕ್ರವಾರ ಸಂಜೆ 3 ಗಂಟೆಗೆ ಹೊಳಲಿ ಕೈಕಂಬ ದ್ವಾರದಿಂದ ರಕ್ತೇಶ್ವರಿ ಗುಳಿಗ ಸಾನ್ನಿಧ್ಯದ ಒಂದು ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ಸಂಜೆ 3 ಗಂಟೆಗೆ 26ನೇ ತಾರೀಕು ಹೊಳಲಿ ಕೈಕಂಬ ದ್ವಾರದಿಂದ ಹೊರಳಿರ್ತಿದೆ. ಈ ಒಂದು ಹಸಿರುವಾಣಿ ಹೊರೆಕಾಣಿಕೆಯಲ್ಲಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಭಾಗವಹಿಸಲಿದ್ದಾರೆ.